विश्वरूप प्रदर्शकः सत्यवाक् सत्यसंकल्प सत्यभामारतोजं सुभद्रा पूर्वजो विष्णुर् भीष्ममुक्तिप्रदायकः जगद्गुरु जगन्नाथो वेणुनाथ विशारदः वृषभासुरवध्वंसे बाणासुरकरान्तकः युधिष्ठिरप्रतिष्ठातं बर्हिर्भावतंसकः पारथसारथिरभिक्तो गीतामृतमहोदधिः काळीयफणिमाणिक्यं रञ्जितशिवदाम्बजः दामोदरो विद्यभोक्तं वेद्योदयानिधिः सर्वतीर्थात्मकः सर्वं ग्रहरूपे परात्परः एवं श्रीकृष्णदेवस्य नाम्नामष्टोत्तरं शतं कृष्णेन कृष्णभक्तानां गीतं गीतामृतं वरं स्तोत्रं श्रीकृष्णप्रियतमं श्रुतस्मान् मया परं कृष्णनामामृतं नाम परमानन्दकारणम् अद्युवद्रवदोषग्नं परमायुष्यवर्धनं ईदिवादादिदुर्भग्नं धनधान्यसुखप्रदं दानव्रतं तपस्तेरुद्धं यकृतं युवजन्मनिं जपतां शृण्वतामेतदं कोटिकोटिफलं भवेदं पुत्रप्रदमपुत्राणां मगधीनां गतिप्रदं धनावहं दरिद्राणां जयद्धूनां जयावहं शिशूनां गोकुलानां च पुष्टिदं पुण्यवर्धनं बालरोगग्रहादीनां शमनं शान्तिमुद्गतम् अन्ते श्रीकृष्णस्मरणं भवदावत्रयापहं कृष्णादयादवेन्द्रादं
ज्ञानमुद्रादियोगिनीं नाथादारुक्मिणीषादं नमो वेदान्तवेदिनम् इमं मन्त्रं जपन् नित्यं व्रजं शिष्टं दिवार्षं सर्वग्रहानुग्रहवादं सर्वप्रीतमोनिरहं पुत्रपौत्रप्रियभात्रं सर्वसिद्धिसमृद्ध्यमान अमृत्यभोगानन्देवे श्रीकृष्णसायुध्यमाप्नुयातं श्रीकृष्णसायुध्यमाप्नुयातं ब्रह्माणप्राणिं ब्रह्मनारदनमालयं श्रीकृष्णाष्टोत्तरं शतनामस्तोत्रं सम्पूर्णं श्रीकृष्ण गुणत्रयसमन्वितं लोकनाथं त्रिलोकेश्वर्यवत्मवस्त्रादिसम्पदः पुष्पाञ्जलिदानीनं देहि मे ईप्सितपरं चितारस्वदगदेशं तदानिष्ठभयेषु च नामान्वितानि सङ्कीर्त्यं ईप्सितं फलमाप्नुयात् ईप्सितं फलमाप्नुयात् श्रीसत्यनारायणस्वामिने नमः प्रसन्नकाले प्रार्थनां करिष्ये
ಪ್ರಾರ್ಥನೆ ಮಾಡ್ತಾರೆ. ವಿಶೇಷವಾದ ಶ್ರೀ ಮಧುಕೃಷ್ಣ ಟ್ರಸ್ಟ್ ಸಂಘ ಸಮಿತಿ ಅನಿಮಿತ್ತವಾದ ಇದರ ಬೆಳ್ಳಿ ಮಹೋತ್ಸವ 25 ವರ್ಷದ ನಿಮಿತ್ತವಾದ ಕಲಶಮಂತ್ರಿಗಳು ಜಗತ್ತಿನ ಪರಿಪಾಲನೆ ಮುಚ್ಚಿದ್ವಿ ಮಾತನಾಡ ಪಾಲನೆ ಮುಚ್ಚಿದ್ವಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವರು ಕಲಶಮಂತ್ರಿಗಳು ಯಾವ ಚಿತ್ತಿ ಧ್ಯಾನ ಆವಾಹನಾದಿ ಷೋಡಶ ಉಪಚಾರ ಪೂಜಾ ನಂತರ ಬಂದಾದ ಆ ಜಗದೊಡೆಯನ ಶ್ರೀ ಲಕ್ಷ್ಮೀ ಪದಿನ ನಾನಾ ಭಗವಾನ್ ಪತ್ರ ಪುಷ್ಪ ಒಂದು ಅವರೀತಿಯಾದ ಹರಿಯಾಣ ಚಿಂತೆ 500 ರೂಪಾಯಿ ಚಿಂತೆ ಸಪಾದ ಭಕ್ಷ್ಯ ನೈವೇದ್ಯ ಸಮರ್ಪಣೆ ತಂದು ಮಹಾಮಂಗಳಾರತಿನ ಶ್ರೀ ದೇವನ ಚರಣಾರವಿಂದಗೂ ಭಕ್ತಿಪೂರ್ವಕವಾದ ಸಮರ್ಪಣೆ ಅವರ ಸರಕಾರದ ನಿಯಮ ಪ್ರಕಾರವಾದ ನಮ್ಮ ಹಿಂದಿನ ಮಟ್ಟದ ವೇದ ಕಾರ್ಯಕ್ರಮ ಅವರ ಸಂದರ್ಭ ಅಂತಂದರೆ ಅವರೀತಿಯಾದ ಆ ಉದ್ದೇಶವಾದ ಎಲ್ಲಿರುಡು ಮಾತುಗಳ ಇಲ್ಲಿ ಸರ್ವರೇ ಭಕ್ತ ಜನಾನ ಮಾತನಾಡಿದ ರೆಡ್ಡಾವರು ಬಂದು ಸಂಕಲ್ಪಪೂರ್ವಕವಾದ ಆ ದೇವರಿಗೂ ಕಲಶ ಮಂದಿರ ಮಂದಿರ ಸೇವನ ಜಗತ್ತಿನ ಪರಿವಾರ ಶ್ರೀಮನ್ನಾರಾಯಣ ದೇವರ ಮಹಾಲಕ್ಷ್ಮಿಗಳ ಪರಿಪೂರ್ಣವಾದ ಆತನ ಚಿತ್ರವನ್ನು ಸ್ವೀಕಾರ ತಂದು ಸರ್ವ ಸಮಿತಿ ಸರ್ವ ಸದಸ್ಯರಿಗಳ ಸರ್ವೇಶಾಂ ಭಕ್ತ ಮಹಾಜನ ಮಾತೃಗಳ ಅವೇ ರೀತಿಯಾದ ಇಂಥ ಪೂರ್ವದ ಕಾರ್ಯಕ್ರಮಕ್ಕೂ ಪರೋಕ್ಷವಾದ ಪ್ರತ್ಯಕ್ಷವಾದ ಪರೋಕ್ಷವಾದ ಏದು ಮಾತ್ರ ಸಹಕಾರ ಪರಪಡ್ತಿರ ಸರ್ವರಿಗಳ ಮಾತೃಗಳ ಆ ಲಕ್ಷ್ಮೀ ಸತ್ಯನಾರಾಯಣ ದೇವರ ಆಯುರ ಆರೋಗ್ಯ ಆನಂದ ಈಶ್ವರನ ಭವಿಷ್ಯತ್ತಿಗೂ ನಾನಾ ರೀತಿಯಾದ ವರ್ಪಿಂಚಿತ್ತು ಸಾಮಾಜಿಕವಾದ ಅದೇ ರೀತಿಯಾದ ಸಕುಟುಂಬಗೂ ಬರ್ಪಿಂಚಿದ್ದ ಮಾತ ಕಷ್ಟವನ್ನು ದುಃಖರು ಪೂರ ದಾರಿದ್ರ್ಯ ಪೂರ ದೂರ ಮಂದದು ಮಾತನ್ನ ಪಾಲಕನ ಮಿತ್ತುಗೂ ಕ್ಷೇಮಾಭಿವೃದ್ಧಿನ ಸುಖ ಜೀವನ ಸಮಸ್ತ ಸನ್ಮಂಗಲನ ಮಾತೃಗಳ ದೇಹೋಪಕಾರಣ ಸುಖ ಆರೋಗ್ಯ ದೀರ್ಘಾಯುಷ್ಯನ ಕುರಿತು ಅಗಲ ವಿಮಲ್ಪುಚ್ಚಿತಿ ಮಾತ ರೀತಿಯಾದ ಅಗಲ ವೃತ್ತಿಡು ಉದ್ಯೋಗ ವ್ಯವಹಾರ ಕ್ಷೇತ್ರುಳ್ಳ ಸರ್ವತೋಮುಖವಾಂಚಿತ ಹೃದಯ ಧನಕನಕಾದಿ ವಿಪುಲ ಧನಕನಕಾದ ಲಕ್ಷ್ಮೀ ಸಂಪತ್ತನು ಅವರು ಮಹಾಲಕ್ಷ್ಮಿ ಸಹಿತ ಸತ್ಯನಾರಾಯಣ ಸ್ವಾಮಿ ಮಾತನ್ನ ಪಾಲುಗಳ ಲಕ್ಷ್ಮೀ ಸೌಭಾಗ್ಯನ ಅನುಗ್ರಹ ಪಾದಕರಡು ಅವೇ ರೀತಿಯಾದ ಶ್ರದ್ಧಾಪೂರ್ವಕವಾದ ಸನ್ನಿಧಾನಗಳು ದಿನದ ವಿಶೇಷವಾದ ಆ ದೇವರ ಮಂತ್ರಿಚಿದ್ದೆ ಕಲಶ ಮಂತ್ರಿಗಳು ಮಂತ್ರಿಚಿದೆ ಆರಾಧನೆದ ನನ್ನ ಪೂಜಾ ಕಲ್ಪೋಕ್ತ ಬಲ ನಿಂತಿರುಂಡ ಮಾದ ಶುಭ ಬಲ ಮಾತನ್ನ ಪಾಲಕ ಅನುಗ್ರಹ ಕೊರಡ ಅಂಜನೆ ಆ ಸತ್ಯನಾರಾಯಣ ಸ್ವಾಮಿನ ಆರಾಧನೆ ಮಂತ್ರಿಂದ ನನ್ನ ಪೂಜಾ ಕಲ್ಪೋಕ್ತ ಫಲ ದುಃಖ ಶೋಕಾಶವನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ ಬಂದಿದ್ದರು ದಿನ ಈ ಸತ್ಯನಾರಾಯಣ ಸ್ವಾಮಿನ ಈ ವ್ರತ ಮಂತ್ರನ ಪೂಜೆ ಮಂತ್ರಿಂದ ದುಃಖ ಶೋಕಾದಿಶಮನಂ ಬಂದಿದೆ ಅಂಚನೆ ಮಾತು ನಮ್ಮ ದುಃಖನಾರ್ಗಂ ಧನಧಾನ್ಯ ಪ್ರವರ್ಧನಂ ಧನ ಸಂಪತ್ತನ್ನು ಅನುಗ್ರಹದ ಸೌಭಾಗ್ಯ ಸಂತತಿಕರಂ ಇದು ಸೌಭಾಗ್ಯವನ್ನು ಅದೇ ರೀತಿಯಾದ ಸಂತತಿಯನ್ನು ಸರ್ವತ್ರ ವಿಜಯಪ್ರದಂ ಅನ್ನೋ ಮಾತು ರೀತಿಯಾದ ನಮ್ಮ ಪಾಲಕಂ ವಿಜಯಪ್ರದನು ಆ ದೇವರ ನಮ್ಮ ಪಾಲಕ ಅನುಗ್ರಹ ಅದೇ ರೀತಿಯಾದ ಸರ್ವದುಃಖೇಭ್ಯೋ ಅಂತ ಬಂದದ ಮಾತು ದುಃಖಪೂರ್ವಕವಂಥದ್ದು ಸರ್ವ ಪಾಪಗೆ ಮುಕ್ತೋ ದುರ್ಲಭಂ ಮೋಕ್ಷಮಾಪಟ್ಟವಾನ ನನ್ನ ಮೋಕ್ಷದಾತ ಅಂದಲೇ ಇದರಾರಿನ ಅವನ ಮುಕ್ತಿನ ಕಲ್ಪನಾರಿಂದರ್ಥಂ ಅಂಜನ ಮೋಕ್ಷ ಪ್ರಾಪ್ತಿಯಾವಣಗ ಸರ್ವ ಪಾಪಗೆ ನಿರ್ಮುಕ್ತೋ ಅಂತ ಬಂತದ್ದು ಸಮಸ್ತ ನಮ್ಮ ಜನ್ಮಜನ್ಮಾಂತರದ ನಮ್ಮ ಪಾಪೂರ್ ದೂರ ಕೊನೆಯದಾದ ಅಂಜನ ಆ ಮೋಕ್ಷವನ್ನು ನಾರಿಗೆ ಅದೇ ರೀತಿಯಾದ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸುಖನೋ ಭವಂತಿ ಬಂದರು ನಾರಾಯಣ ಪಂಪನ 4 ಅಕ್ಷರ ನಮ್ಮ ನಿತ್ಯಲ ನಮ್ಮ 4 ಉಚ್ಚಾರ ಉತ್ತಂಡ ವಿಮುಕ್ತ ದುಃಖ ಅಂತ ಮಾತಾ ದುಃಖಪೂರ ನಾರಿಗೆ ಜನ ಆ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿಯ ಪೂಜನ ನಮ್ಮ ಶ್ರದ್ಧಾಪೂರ್ವಕವಾದ ವಿಶೇಷವಾದ ಜಗದ್ಗುರುವಾಂಚಿತ್ತೆ ವಸುದೇವ ದೇವಕಿಯನ್ನ ಅಷ್ಟಮ ಗರ್ಭಪಟ್ಟಿದ್ದೆ ಕೃಷ್ಣ ಬಂದು ಕಷ್ಟರು ಪೂರ ದೂರ ಮಲ್ಪನಾರಿಗೆ ಜನ ఆయన కృష్ణ లీలోత్సవ నిమిత్తవాದ ಎನ್ನಿದ್ದು ಪರ್ವಕಾಲುಡು ಆ ದೇವರ ಮುಂದೆ ಆರಾಧನದ ಸಂಪೂರ್ಣ ಪುರಸ್ಕೃಗಳ ಪಾಲುಗಳ ಅನುಗ್ರಹ ಪಾಲ್ಪರಡ ಅಂಚೆ ನನ್ನ ವಿಶೇಷವಾದ ಪ್ರಾರ್ಥನೆ ಮಲ್ಪನ 1 ವರ್ಷ ಆಗಿದ್ದಂತಂದು ಮನುಷ್ಯ ಮಾತ್ರ ಜೀವನ ಮಲ್ಪರ ಭಯ ಮತ್ತೊಂದಿಲ್ಲ ಅಂದಿನ ಆ ಕೊರೋನಾ ಮಲ್ಪನ ಮಹಾಮಾರಿ ವಿಷಜಂತನು ఆయన ಶೀಘ್ರನೇ ದೂರ ಮುಟ್ಟದು ಮಾತನ್ನು ಪಾಲು ಸುಖ ಆರೋಗ್ಯಂ ಅವೇ ರೀತಿಯಾದ ಲೈಂಗಿಕ ಕಾನೂನು ಆ ಅಂಚಿನ ಬಗ್ಗೆ ರೋಗರು ಕೆಲಸ ಕಾರ್ಯ ಮಲ್ಪನ ಡಾಕ್ಟರ್ಸ್ನಾಗಲಿ ವೈದ್ಯರನ್ನಾಗಲಿಲ್ಲ ದೀರ್ಘಾಯುಷ್ಯ ಸುಖ ಆರೋಗ್ಯ ದೃಢ ಅಂಚಿನ ಅಗ್ಲ ಕೆಲಸ ಕಾರ್ಯ ಮಾತುಗಳ ಅಗ್ಲೆಗಳ ದೇವರ ರಕ್ಷಣೆ ಕೊಟ್ಟು ಮಾತೃಗ ಲೋಕ ಸಮಸ್ತ
ಸುಖಿನೋ ಭವಂತು ಮಾತರಿಗರ ಆ ದೇವರ ಸನ್ಮಂಗಲ ಅನುಗ್ರಹ ಪಾದಕರುಡು ನನ್ನ ಆಪಜ್ಯತೆ ನಿಗಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ ಮತ್ತು ಕೃಷ್ಣ ಸ್ಪರ್ಧೆ ಮಾತ ರೀತಿಯಾದ ಎಡ್ಡ ರೀತಿಯಾದ ಕೊರುಡು ಅನುಗ್ರಹ ಅಂತದ್ದು ನನ್ನ ಮೇಲ್ಕಾಲುಗಳ ಈ ಜಾಗದ ಆ ದೇವತಾ ಆರಾಧನೆ ಮತ್ತು ಚಿತ್ತ ಯೋಗ ಭಾಗ್ಯ ಸೌಭಾಗ್ಯ ಸರ್ವ ರೀತಿಯಾದ ಈ ಸಮಿತಿಯ ಸರ್ವ ಸದಸ್ಯರಿಗಳ ಮಾತರಿಗಳ ಆ ದೇವರ ಸದಾಕಾಲ ಅಭಯಪಟ್ಟು ಶಿರಕ್ಷೆಯಾದ ಕಾಪಾಡಿಕೊಂಡು ಪ್ರಸನ್ನ ಕಾಲುಡು ಆ ಪರಮಾತ್ಮನ ಚರಣಾರವಿಂದಳು ಭಕ್ತಿಪೂರ್ವಕವಾದ ಎರಡು ಕೈಯನ್ನು ಜೋಡಿಸಾವೆಂದು ಭಕ್ತಿയുടെ ತೆರೆದಾವೆಂದು ಆ ಭಗವಂತನ ಪಾದಕಮಲವನ್ನು ಪ್ರಾರ್ಥನೆ. ಶ್ರೀಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಶ್ರೀ ಸತ್ಯನಾರಾಯಣ ದೇವರಂ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ದಾನದಾನ ವಿನಶ್ಯಂದೇವ ದಕ್ಷಿಣದೇವದೇಂ ಅನ್ಯಥಾ ಶರಣಂ ನಾಸ್ತಿಮೇವ ಶರಣಂ ಮಮ.
हेमकन्दमणानाभं दैत्यानां परमं गुरुं सर्वशास्त्रवक्तारं भार्गवं प्रणमाम्यहं नीलाञ्जनतमाभासं रविवक्त्रं यमाकृतं छायामात्ताणसम्बोधं दन्नमामश्यनेश्वरम् अर्धकालं महावैरं चन्द्रादित्यमृदनं शमहिकाग्रतं भोदं राहुं प्रणमाम्यहं राशमृदङ्काशं तारकाग्रहतारकं रौद्रं रौद्रात्मकं घोरं लिङ्गेरं प्रणमाम्यहं वरिष्ठानश्रुन्द्रं दुरिदानिभयानिचं शान्तिरस्तटं चास्तुग्रहवन्तमङ्गलम् ॐ शान्तिः 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 शुभं स्वस्तिः अश्विनं सुपुत्रं वीरवन्दकं गोवन्दकान्यं धनं पशुं बहु मङ्गलं श्री सत्यनारायण ಜನ್ಮಾಷ್ಟಮಿ ಈ ಶ್ರೀಲಕ್ಷ್ಮೀ ಪರಿಪೂರ್ಣವಾಗಿ ಸ್ವೀಕರಿಸಿಕೊಂಡು ಇನ್ನು ಮುಂದೆ ಕಾರ್ಯಕ್ರಮ ಸದಾಕಾಲ ಸೂರ್ಯ ಚಂದ್ರ ಬೆಳಗುತ್ತಾರೆ ಶ್ರೀನಾರಾಯಣರು ಜಗದ್ಗುರುವಾದಂಥ ಆ ಶ್ರೀಕೃಷ್ಣನ ಅಡಿದಾವಗಳಲ್ಲಿ ಭಕ್ತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು